ಭೀಕರತೆಯನ್ನು ಪ್ರದರ್ಶಿಸುತ್ತಾ ಪ್ರಭು ಹೊರಟುತ್ತಿದ್ದಿ ಯಾಕೆ ಏನು ಎತ್ತ ಸ್ವಾಮಿ ಎತ್ತ ಹೌದೇ ಮದುವೆಯಾಗಬೇಕಾಗಿ ಸುಗ್ರೀವನನ್ನು ಗಳಿಸಿದರೆ ಹೌದು ಸುಗ್ರೀವನ ಸಂಧಾನವನ್ನೇ ಮುರಿದು ಬಿಟ್ಟನಂತೆ ಸಂಧಾನ ಮುರಿದು ಹೌದು ಅದು ಮಾತ್ರವಲ್ಲ ಧೂಮ್ರಾಕ್ಷರನ್ನು ಗಳಿಸಿಕೊಟ್ಟೆ ಧೂಮ್ರಾಕ್ಷರನ್ನು ಗಳಿಸಿಕೊಟ್ಟನೆ ಆ ದೂಟೆ ಅನ್ನು ಓಂಕಾರ ಮಾತ್ರದಿಂದಲೇ ಸುಟ್ಟು ಹಾಕಿದಳಂತೆ ಧೂಮ್ರಾಕ್ಷಳಿದು ಆದನೆ ಪ್ರಭಾ ಹೌದು ರಕ್ತ ಬೀಜ ಮಾಡಲಿಲ್ಲ ಚಂಡಮುಂಡರನ್ನು ಗಳಿಸಿಕೊಟ್ಟೆ ಆದರೆ ಚಂಡಮುಂಡರ ಶಿರವನ್ನೇ ಚಂಡಾಡಿದರಲ್ಲಿ ಚಂಡಮುಂಡರನ್ನು ಚಂಡಾಡಿದರು ಏನು ಹೇಳಿದರಳು ನಾನೇ ಸಿದ್ಧವಾಗಿ ಹೊರಟಿದ್ದೇನೆ ಅಷ್ಟರೊತ್ತಿಗೆ ನೀನು ಬಂದಿದ್ದೀಯಾ ಪ್ರಭು ಬಿಡು ದಾರಿ ಹೊರಟಿದ್ದೇನೆ ಬಿಡು 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 ದೇವಿಯ ತನುಭವನ ಸಂಬಂಧದಲ್ಲಿ ನಿನ್ನಳಿಯನು ಈ ರಾಜ್ಯದ ಅಮಾತ್ಯನಾಗಿ ಒಂದು ಮಾತನ್ನು ಹೇಳಲೇ ಪ್ರಭಾ ಏನದು ಜಗತ್ತೆಲ್ಲ ನಿನ್ನನ್ನು ಧನುಜೇಶ ಎನ್ನುವುದಾಗಿ ಕೊಂಡಾಡುತ್ತಾ ಇದ್ದಾರೆ. ಪ್ರಪಂಚದಲ್ಲೇ ಅಲಿದಂತ ದಾನವರು ಗಿರಿ ಗುಹೆ ಕವ್ವನ ಕಾಡನಗಳಲ್ಲಿ
ಅಡಗಿ ಕುಳಿತಂತಹ ದಾನವರೆಲ್ಲರನ್ನೂ ಒಂದುಗೂಡಿಸಿ ದಾನವರಿಗೆ ಒಂದು ಸ್ಥಾನವನ್ನು ಕಲ್ಪಿಸಿದವ ನೀನು. ಅಷ್ಟು ಮಾತ್ರವಲ್ಲ ಪ್ರಭು, ವೇದ ಶಾಸ್ತ್ರ ಪುರಾಣ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ವೇದಕ್ಕೆ ಭಾಷ್ಯ ಬರೆದು ವಿದ್ವಾಂಸನೆನಿಸಿಕೊಂಡವ ನೀನು. ಹೇ ಪ್ರಭು, ವಿದ್ವಾಂಸನಾಗಿದ್ದುಕೊಂಡು ಈ ಲೋಕದ ಜನ ನಿನ್ನನ್ನು ಏಕದೇವೋ ಶಂಭು ಎನ್ನುವ ಹಾಗೆ ಕೊಂಡಾಡುವಂತ ನೆಗಳತೆಯನ್ನು ಪಡೆದಿದ್ದೀಯಲ್ಲ ಅಜ್ಜಿಯ. ಹಾಗಾದರೆ ನಿನ್ನ ಅಮಾತ್ಯನಾದಂತ ಈ ಭಕ್ತ ಬೀಜ ನಿನ್ನಲ್ಲಿ ಮಾತನ್ನು ಹೇಳುತ್ತೇನೆ ಎನ್ನುವ ಹಾಗೆ ವಿನ್ನವಿಸಿಕೊಡುತ್ತಾ ಇದ್ದೇನೆ. ಏತಕ್ಕಿನಿತು ನೀ ಭ್ರಮೆಗೊಳಗಾಗಿ ಮನದಲ್ಲೇ ವ್ಯರ್ಥ. ಭ್ರಮೆ ಎಂದಾಕ್ಷಣ ಚಿತ್ತ ವಿಕಲ್ಪವೆಂದ ಅರ್ಥವಲ್ಲ ಪ್ರಭು. ಏನು ಭ್ರಮೆ? ನಮ್ಮ ಕಣ್ಣಿಗೆ ಕಾಣುವಂತಹ, ನಮ್ಮ ದೃಷ್ಟಿಗೆ ಗೋಚರವಾಗುವಂತಹುದು ಇದೇ ಸತ್ಯ ಎಂದು ನಂಬುವುದಲ್ಲ. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು. ಕಣ್ಣಾರೆ ಕಂಡದ್ದನ್ನು ಪರಾಂಬರಿಸಿ ನೋಡದೆ ಏಕಾಏಕಿಯಾಗಿ ಕಂಡದ್ದಕ್ಕೆ ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಆ ಮುಖೇನ ಘಟಿಸುವಂತಹ ಘಟನೆಗಳಿಗೆ ಕಾರಣವಾಗುವಂಥದ್ದು ಮನಸ್ಸಿನ ಭ್ರಮೆ ಎನ್ನುವುದಾಗಿ ಪ್ರಾಜ್ಞರು ಉಲ್ಲೇಖಿಸುತ್ತಾರೆ. ಏತಕ್ಕಿನುತ್ತನೇ ಭ್ರಮೆಗೊಳಗಾದಿ ಮನದಲ್ಲಿ ವ್ಯರ್ಥ. ಹಾಗಾದರೆ ಯಾವುದೋ ಒಂದು ಕಾನನವಂತೆ, ಆ ಕಾನನದಲ್ಲಿ ಓರ್ವಳು ತರಣಿಯಂತೆ ಸ್ವರ್ಣ ದುಯ್ಯಾಲೆಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಚೂಟಾಳಿಯನ್ನು ಆಡುತ್ತಾ ಇದ್ದಾಳಂತೆ. ಪುಂಡ ಹುಡುಗರಾದಂತ ಚಂಡಾಮುಂಡರು ಕಂಡರಂತೆ. ಆ ಕಂಡಂತ ವರ್ತಮಾನವನ್ನು ನಿನ್ನಲ್ಲಿ ಅರುಹಿದರಂತೆ. ಅವರು ಹೇಳಿದ ಕ್ಷಣ ಅವರ ಮಾತಿಗೆ ಹೋಗುಟ್ಟು ಮನಸ್ಸಿನ ಶರಾಘಾತಕ್ಕೆ ಒಳಗಾತೆಯ ಪ್ರಭು. ನಿನ್ನ ಅರಮನೆಯಲ್ಲಿ, ನಿನ್ನ ಮಂದಿಯಲ್ಲೇ ಅದೆಷ್ಟು ರಾಣಿಯರು ನಿನಗಿಲ್ಲ ಹೇಳು. ಅವಳನ್ನು ಮೀರಿಸುವಂತ ಸುರ ಸುಂದರಾಂಗಿಯರನ್ನ, ಸ್ವರ್ಗ ಮರ್ತ್ಯ ಪಾತಾಳಗಳನ್ನ ಜಯಿಸಿದಂತ ನೀನು ಅನುಭವಿಸಲು ಕೊರತೆ ಹೇಳು. ಆದರೂ ಕೂಡ ಮನಸ್ಸಿನ ಶರಾಘಾತಕ್ಕೆ ಒಳಗಾದಿ. ಮಾಡಿದ್ದೇನು ಅವಳನ್ನು ತರಿಸುವುದಕ್ಕಾಗಿ, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಹೋದಂತ ಸುಗ್ರೀವ ಏನಾದ? ನಿನ್ನ ಬಗೆಗಾಗಿ ಆಕೆಯಲ್ಲಿ ಪರಿಯಾಗಿ ಭಿನ್ನವಿಸಿಕೊಂಡ. ನಿನ್ನನ್ನು ಸ್ತುತಿಸಿದನ್ನು ಕಂಡು ಆಕೆ ನಗೆಯಾಡಿದಳಂತೆ. ಆ ನಗೆಯೇ ಸುಗ್ರೀವನಿಗೆ ಆಯಾಯಾಗಿ ಆ ನಗುವಿನಲ್ಲೇ ಮೃತ್ಯುವನ್ನಾಯಿದ ಸುಗ್ರೀವ ದೂತವದೆ ಸಲ್ಲದು ತನ್ನದಾದಂತಹ ವರ್ತಮಾನವನ್ನು ನಿನಗೆ ಅರ್ಪಿಸಬೇಕು ಎನ್ನುವುದಕ್ಕಾಗಿ ಸುಗ್ರೀವನನ್ನು ಬದುಕಿಸಿದಳು ಆ ತಾಯಿ. ಆಕೆ ನಾರಿಯಲ್ಲ, ನಿಗ್ರಹ ಅನುಗ್ರಹ ಶಕ್ತಿಯುಳ್ಳವಳು ಎನ್ನುವುದನ್ನು ಅರ್ಥವಿಸಿಕೊಳ್ಳಬೇಕು. ಅಷ್ಟು ಸಾಲದು ಅದಕ್ಕೆ ನಿದರ್ಶನ. ನೀನು ಕಳುಹಿಸಿಕೊಟ್ಟದ್ದು ಯಾರನ್ನು? ತುಂಬಾ ಜನರನ್ನು.
ನಿನ್ನದಾದಂತಹ ಸಾಮರ್ಥ್ಯವನ್ನು ತೋರಿಸುವುದಕ್ಕೂ ಆಕೆಯನ್ನು ಮನಿಸುವುದಕ್ಕೂ ಕದಂಬವನಕ್ಕೆ ಆಕೆ ಇದ್ದ ನೆಲಕ್ಕೆ ಕಳುಹಿಸಿಕೊಟ್ಟದ್ದು ಯಾರನ್ನ ಪ್ರಭಾ? ಧೂಮ್ರಲೋಚನ. ಆತನೇನು ಅಲ್ಪನೇ ಪ್ರಭು, ಆತನೇನು ಅಲ್ಪನೇ. ಕಣ್ಣಿನಿಂದ ಹೊರಡುವಂತ ಧೂಮದಿಂದಾಗಿ ಶತ್ರುವನ್ನೇ ಮಟ್ಟ ಹಾಕುವಂತ ದಗೆಗಳಿಗೆ ಹಗೆಯಾಗುವಂತಹ ಶಕ್ತಿಗಳವು. ಅಷ್ಟು ಮಾತ್ರವಲ್ಲ, ಮುಕ್ಕನ್ನನಾದಂತಹ ಶಿವನಿಗೆ ಮನಂಗಿಯಾಗಿ ಬಂದಿರುವಂತಹ ನಿನ್ನಾಮಾತ್ಯ ಅಂತಹ ಧೂಮ್ರಲೋಚನವನ್ನು ಏನು ಮಾಡಿದಳು ಆಕೆ? ಕೇವಲ ಮಾತ್ರದಿಂದ ಅವಳನ್ನು ಸುಟ್ಟು ಹಾಕಿದಳು. ಪ್ರಭು, ಅಷ್ಟಕ್ಕೆ ನೀನು ತೃಪ್ತಿ ಪಡಲಿಲ್ಲ. ಆಮೇಲೆ ಕಲಿಸಿಕೊಟ್ಟದ್ದು ಯಾರನ್ನು ಪ್ರಭು? ಚಂಡಮುಂಡರನ್ನು ಕಲಿಸಿಕೊಟ್ಟಿದ್ದೆ. ಚಂಡಮುಂಡರಿ ಇದಕ್ಕೋ ಗಂಡುಗಲಿಗಳು ದಿಠವು ಲೋಕ ಕೊಂಡಾಡುವಂತಹ ಮಾತು ಪ್ರಭು. ಆ ವರದ ಬಲದಿಂದಾಗಿ, ವಿಧಾತನ ವರದ ಬಲದಿಂದಾಗಿ ಅವರಿಗೆ ಲೋಕವನ್ನು ಸಂಚರಿಸುವಂತಹ ಕ್ಷಣಾರ್ಧದಲ್ಲಿ ಲೋಕವನ್ನು ಸಂಚರಿಸುವ ಮನೋವೇಗದ ಬಲು ಉಳ್ಳವರವರು. ಅಷ್ಟು ಮಾತ್ರವಲ್ಲ, ಅಖಂಡ ಬ್ರಹ್ಮಚಾರಿಗಳಾದಂತಹ ಅವರನ್ನು ನಿನ್ನ ಎಡಬಲಗಳಂತೆ ಇದ್ದಂತಹ ಆ ಚಂಡಮುಂಡರನ್ನು ರಣಚಂಡಿಯಾಗಿ ಆಡಿದರಂತೆ. ಅರ್ಥವಿಸಿಕೊಳ್ಳಬೇಕು, ಅರ್ಥವಿಸಿಕೊಳ್ಳಬೇಕು. ಧೂಮ್ರಲೋಚನ ಅಳಿದು ಹೋದ, ಚಂಡಮುಂಡಾದಿಗಳು ಅಳಿದು ಹೋದರು. ಹಾಗಾದರೆ ಕಾರಣ ಏನು? ನೀನು ಭವಿಸಿದ್ದು ಹೀಗೆ ತರುಣಿಯಂದೇ. ತರುಣಿಯಲ್ಲವಳ ತರುಣಿ ಅಲ್ಲ. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು. ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕು. ಇಲ್ಲದಿದ್ದರೆ ಕಾಲಲ್ಲಿ ಕಣ್ಣಿಯಾಗಿ, ಕಣ್ಣಿ ಗಾಯವಾಗಿ, ರಕ್ತ ಒಸರಿ ಅದೇ ಕಿವಿಯಾಗಿ ಆಮೇಲೆ ನೋವಾಗಿ ಪರಿಣಮಿತವಾಗುತ್ತದೆ. ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕು.
ನನ್ನದೇ ನೀತಿ. ಪ್ರಭಾ, ಆಕೆಯನ್ನು ಕಂಡು ನೀನು ತರುಣಿಯನ್ನು ಭ್ರಮಿಸಿದೆಯ? ತರುಣಿಯಲ್ಲ, ತರುಣಿಯಲ್ಲ. ಆಕೆ ಯಾರು ಗೊತ್ತುಂಟೆ? ಆಕೆ ಜಗದಾದಿ ಮಾಯೆ. ಹೇಗೆ ಈ ರಕ್ತ ಬೀಜ ಇದನ್ನೆಲ್ಲ ಹೇಳ್ತಾನೆ ಎನ್ನುವ ಮಾತುಗಳಿಗೆ ನಿನಗೆ ಆಶ್ಚರ್ಯವಾಗಬಹುದು ಪ್ರಭು. ಒಂದೊಂದು ಘಟನೆಯನ್ನು ನೀನು ಅವತರಿಸು ಪ್ರಭು. ಅದೊಂದು ಗಣಗಾರ ಕಾರಣ ದಾನವರಾದ ನಮಗೆ ಪ್ರವೇಶಿಸುವುದಕ್ಕೆ ಅಭೇದ್ಯವಾದ ಅಸಾಧ್ಯವಾದ ಕಾರ್ಗತ್ತಲ ಕಾರಣ. ನಾರಿಯವಳು ಕುಳಿತಿದ್ದಾಳೆ ಅಲ್ಲವೇ? ಸ್ವರ್ಣದ ಯಾಳೆಯಲ್ಲಿ ತೂಗಾಡುತ್ತಿದ್ದಾಳೆ. ಕೋಟಿ ಸೂರ್ಯನ ಪ್ರಭೆಯಿಂದ ಕಂಗೊಳಿಸುತ್ತಾ ಇದ್ದ. ಹಾಗಾದರೆ ಆಕೆಯನ್ನು ತರುಣಿಯನ್ನು ಭ್ರಮಿಸುವುದಕ್ಕೆ ಸಾಧ್ಯವೇ? ಅಷ್ಟು ಮಾತ್ರವಲ್ಲ, ಧೂಮ್ರಾಕ್ಷರನ್ನು, ಚಂಡಮುಂಡಾದಿಗಳನ್ನು, ನಮ್ಮವರಾದಂತಹ ದಾನವ ವೀರರನ್ನು, ಅವರಿಗೆ ಆ ಕಾನೂನಿಗೆ ಪ್ರವೇಶಿಸುವುದಕ್ಕೆ ಮಾತ್ರ ದಾರಿ ದೊರೆಯಿತು. ದಾರಿ ಗೊತ್ತಾಗಲಿಲ್ಲ ಪ್ರಭು. ಅವರೆಲ್ಲರನ್ನೂ ನನ್ನ ಲೀಲಾ ನಾಟಕದಿಂದ ಮತಿಸಿದಂತ ಆಕೆ ನಿನ್ನ ಚಿತ್ತಕ್ಕೆ ಬರಲಿಲ್ಲ. ಆಕೆ ಪ್ರಭಾವದ ಬಗ್ಗೆ ನಿನಗೆ ಅರಿವಿಲ್ಲ. ಆಕೆ ಯಾರು? ಸೃಷ್ಟಿಯನ್ನು, ಸ್ಥಿತಿಯನ್ನು, ಪಾಲನೆಯನ್ನು ಮಾಡುವಂತಹ ತ್ರಿಮೂರ್ತಿಗಳಿಗೆ ಜನನಿ. ಅವರ ಶಕ್ತಿಯೇ ಐಕ್ಯವಾಗಿ ನಭೋಮಂಡಲದಿಂದ ಓಂಕಾರ ಬೀಜಾಕ್ಷರಿಯೇ ಧರೆಗಿಳಿದು ಬ್ರಹ್ಮನಿಗೆ ಸೃಷ್ಟಿ ಕಾರ್ಯದಲ್ಲಿ ನೆರವಾಗುವಂತೆ ಸರಸ್ವತಿಯನ್ನು, ಪಾಲನಾ ಕರ್ತೃವಾದಂತಹ ವಿಷ್ಣುವಿಗೆ ಪಾಲನಾ ಕಾರ್ಯದಲ್ಲಿ ಸಹಾಯವಾಗುವಂತೆ ಲಕ್ಷ್ಮಿಯನ್ನು, ಲಯಕರ್ತೃವಾದಂತಹ ಶಿವನಿಗೆ ಗೌರಿಯಾಗಿ ತಾನು ಅನುಗ್ರಹಿತರಾಗಿ ಅವರ ಕರ್ತವ್ಯದಲ್ಲಿ ಸಹಾಯವನ್ನು ನೀಡುವಂತಹ ಜಗದಾದಿ ಶಕ್ತಿಯಾಗಿ ಆಕೆಯನ್ನು ಕೇವಲ ತರುಣಿಯನ್ನು ಭ್ರಮಿಸಬೇಡ ತಾಯಿ, ಭ್ರಮಿಸಬೇಡ ಪ್ರಭು. ಆಕೆ ಜಗದಾದಿವಂತಿ. ಅಷ್ಟು ಮಾತ್ರವಲ್ಲ, ಆಕೆಯ ಲೀಲಾ ನಾಟಕವನ್ನು ಹೇಳುವುದಕ್ಕೆ ನಮ್ಮ ಈ ತಿರುನಾಳಿಗೆ ಸಾಕಾಗುವುದಕ್ಕಿಲ್ಲ, ಸಾಕಾಗುವುದಿಲ್ಲ. ಆ ಶ್ರೀಹರಿಯೇ ಮಲಗಿರುವಂತಹ ಆದಿಶೇಷನ ಸಹಸ್ರ ನಾಲಿಗೆಗೂ ಆಕೆಯನ್ನು ವರ್ಣಿಸಲಾಗದಳ. ಆದ್ದರಿಂದ ಪ್ರಭು, ನಿನ್ನ ಮಾಧ್ಯನಾಗಿ, ನಿನ್ನ ಹಳೆಯನಾಗಿ ಈ ದಾನವ ವಂಶದ ಉಳಿಯೋಕೆ ನಿಮ್ಮಲ್ಲಿ ಕರ ಜೋಡಿಸಿ ಶಿರವಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ವಿಮರ್ಶಿಸಿಕೊಳ್ತಾ ಇದ್ದೇನೆ. ಅರ್ಥವಿಸಿಕೋ. ಕಣ್ಣಾರ ಕಟ್ಟದ್ದನ್ನು ಪರಾಂಬರಿಸಿ ನೋಡಿ. ತನಮುಖೇನ ಸತ್ಯ ಯಾವುದು, ನಿತ್ಯ ಯಾವುದು ಆಯಿತು ನೀನು ದಾನವ ಕುಲವನ್ನು ರಕ್ಷಿಸಬೇಕಾದ ಅಗತ್ಯವಿದೆ. ಏನಾಯಿತು ಈಗ? ನೀನೇ ಕಟ್ಟಿ ಬೆಳೆಸಿದಂತ ದಾನವ ಸಾಮ್ರಾಜ್ಯ, ನೀನೇ ಕಟ್ಟಿ ಬೆಳೆಸಿದ ದಾನವ ಸಾಮ್ರಾಜ್ಯ. ಹಾಗಾದರೆ ತರುಣಿಯ ವ್ಯಾಮೋಹವೇ ನಿನಗೆ? ವ್ಯಾಮೋಹ ಇರಬೇಕಾಗಿತ್ತು ಯಾವಾಗ? ನಿನ್ನ ಯೌವನದ ಕಾಲದಲ್ಲಿ. ಆ ಕಾರಣಕ್ಕೆ ತೆರಳಿ ವಿಭುವನ್ನು ತಪಸ್ಸನ್ನು ಆಚರಿಸಿದವ ನೀನು. ಹಾಗಾದರೆ ಆಗ ನಿನಗೆ ಕಾಮ ಇರಬೇಕು. ಆಗ ಈ ವೃದ್ಧಾಪ್ಯದ ಸುತ್ತಿನಲ್ಲೇ ತರುಣಿಯ ಮೇಲೆ ವಾಂಛೆ. ಹಾಗಾದರೆ ಈ ವಾಂಛೆಯನ್ನು ದೂರ ಮಾಡಬೇಕು. ತನ್ಮುಖೇನ ಜಗದಾದಿ ಶಕ್ತಿ ಅಂತ ಆ ಮಾತೆಯನ್ನು ಆಕೆಯನ್ನು ಒಪ್ಪಿಕೊಳ್ಳಬೇಕು. ಆಕೆಯ ನಾಡೀಕವನ್ನು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳ ಬೀಜ. ಹಾಗಾದರೆ ಕೊನೆಯ ನಿರ್ಧಾರವೇನು ನಿನ್ನದು? ಬಿಡು ಮನದ ಸತ್ಯ, ಬಿಡು ಮನದ ಸತ್ಯ, ತ್ರೈಜಗದೊಳಗೆ ಚರಣಕ್ಕೆ ಭಕ್ತಿಯಿಂದಲೇ ಹೊರಡುವುದು. ತ್ರೈಜಗದೊಳಗೆ ಚರಣಕ್ಕೆ ಭಕ್ತಿಯಿಂದಲೇ ಹೊರಡುವುದು. ಪಡೆದವನ ಕಾರ್ಯದಲ್ಲಿ ಪಡೆದು ಅವರ ಜಡ ಪೀಠನ ವರದಲ್ಲಿ ಪಡೆದು ಸುಖವನ್ನು ಬಾಳುವೆನು ನಾ. ಬಿಡು ಮನದ ಮೂರ್ಖತೆಯ ದೊರೆಯೇ. ಆದಿಯಲ್ಲೂ ನಾನು ಹೇಳುವುದಿದನ್ನೇ, ಅಂತ್ಯದಲ್ಲೂ ನಾನು ಇದನ್ನೇ. ಮನದ ಮಾಲಿನ್ಯವನ್ನು ಬಿಡು, ಮನದ ಮೂರ್ಖತೆಯನ್ನು ಬಿಡು. ಯಾಕೆ? ಮನುಷ್ಯರಿಗೆ ಹುಟ್ಟು, ಬದುಕು, ಸಾವು ಇದರ ಬಗ್ಗೆ
ಅರಿವಿರಬೇಕು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದಂತ ವ್ಯಕ್ತಿ ಅದಕ್ಕೆ ಅಂತ್ಯ ಬೇಕೇ ಬೇಕು. ಅದನ್ನು ಅರಿವಿರದಿದ್ದರೆ ಆತ ಮೂರ್ಖ ಎನಿಸಿಕೊಳ್ಳುತ್ತಾನೆ. ಇದು ನಿನಗೆ ಮೂರ್ಖತ್ವ ಅಲ್ಲ, ನಿನ್ನ ಮನಸ್ಸಿಗೆ ಕವಿದಿರುವಂತಹ ಮೂರ್ಖತ್ವ. ಬಿಡ ಪ್ರಭಾ ಮನದ ಮೂರ್ಖತೆ, ಬಿಡು ಮನದ ಮೂರ್ಖತೆಯನ್ನು. ತ್ರೈ ಜಗದ ಒಡತಿ. ಹಾಗಾದರೆ ಮೂರು ಲೋಕಗಳಲ್ಲೂ ಸೃಷ್ಟಿಯನ್ನು, ಸ್ಥಿತಿಯನ್ನು, ಪಾಲನೆಯನ್ನು ಏಕಕಾಲಕ್ಕೆ ಮಾಡುವಂತಹ ಶಕ್ತಿಯುಳ್ಳಂತ ಆಕೆ ಅನು, ರೇಣು, ಸ್ಥಾವರ, ಜಂಗಮಾದಿಗಳಲ್ಲೇ ನೆಲೆಗೊಂಡಿರುವಂತಹ ಆಕೆ ನೀನು ಹೊರಬಡಿದಿರುವಂತದ್ದು ಏನು? ಅಯ್ಯೋ ನಿಜ ಎಂದ ನನಗೆ ಮರಣ. ಆಕೆಯ ತಂದೆ ಯಾರು ಗೊತ್ತುಂಟು? ಆಕೆಯ ತಾಯಿ ಯಾರು ತಿಳಿದಿದೆ ನಿನಗೆ? ಯಾಕೆ ಆಕೆ ಅಯೋನಿಜೆ ಆಗಿರಬಾರದು? ಅಯೋನಿಜೆಯಾದಂತ ಆಕೆ ಆದಿ ಶಕ್ತಿ. ನೀನು ಕೋಟಿ ದೈತ್ಯರನ್ನು ಕೊಡುವುದಕ್ಕಾಗಿ, ದಾನವ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕಾಗಿ ಜಡಜನಾಭನನ್ನು ತಪಸ್ಸಿನಿಂದ ಮೆಚ್ಚಿಸಿ ಒಲಿಸಿ ಬೇಕಾದಂತ ವರವನ್ನು ಪಡೆದು ಇವತ್ತು ವಿಪುವಾಗಿ ಬೆಳೆದವ. ನೀನು ಈಗ ಮಾಡಿದರೆ ನೀನು ಮಾಡಿರುವಂತ ಅಷ್ಟು ತಪಸ್ಸು ಅದು ಫಲಪ್ರದವಾಗುತ್ತದೆ. ಪ್ರಭು, ಕೆಟ್ಟ ಗಿಡವನ್ನಾದರೂ ನೆಟ್ಟ ಕೈಯಿಂದ ಕೀಳಬಾರದಂತೆ. ಹೌದೇ ಪ್ರಭು? ಹಾಗಾದರೆ ದಾನವ ಸಾಮ್ರಾಜ್ಯ ಕೆಟ್ಟ ಗಿಡವಾದರು ನಾವೇ ನೆಟ್ಟಂತ ಕೈಯಿಂದ ಕೀಳಬಾರದು ಪ್ರಭು. ಅದಕ್ಕೋಸ್ಕರ ನೀನೇ ಕಟ್ಟಿ ಬೆಳೆಸಿದಂತ ದಾನವ ಸಾಮ್ರಾಜ್ಯವನ್ನು ಉಳಿಸುವುದಕ್ಕೋಸ್ಕರ, ನಮ್ಮೇ ನಿನ್ನ ಕೀರ್ತಿಯನ್ನು ಮೆರೆಸುವುದಕ್ಕೋಸ್ಕರ ಇಡೇ ಪಾತಾಳದಲ್ಲಿ, ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲೇ ವಿಭುವಾಗಿ ಮೆರೆಯುವುದಕ್ಕೋಸ್ಕರ ಆಕೆಯನ್ನು ಒಪ್ಪಿಕೊಂಡು, ಆತನ ಶಕ್ತಿಯನ್ನು ಅಪ್ಪಿಕೊಂಡು ನೀನು ಕಾರುಣ್ಯವನ್ನು ಪಡೆದುಕೊಂಡು ನೆಮ್ಮದಿಯಿಂದ ಆಳತನವನ್ನು ಆಳಬೇಕು ಪ್ರಭು. ಅಷ್ಟು ಮಾತ್ರವಲ್ಲ ಪ್ರಭು, ಆಕೆಯನ್ನು ಒಪ್ಪಿಕೊಳ್ಳಬೇಕು. ನೀನು ಹೊರಟದ್ದು ಯಾತಕ್ಕೆ? ಆಕೆಯ ಕೈ ಹಿಡಿಯುವುದಕ್ಕೆ. ಆಕೆಯ ಕೈ ಹಿಡಿಯುವುದಕ್ಕೆ ಹಾಗೆ ಮಾಡಬೇಡ. ಆಕೆಯ ಕಾಲ ಇಷ್ಟೊಂದು ಮಾತಾಡಿದನ್ನು ತಾನೆಂದು ಕೇಳಿಸಿಕೊಂಡೆ. ಯಾಕೆ ಗೊತ್ತಾ? ಯಾಕೆ? ತಂಗಿ ಮಗನೆಂಬಗೋಸ್ಕರ ಮಾತ್ರ ಆಗಬೇಕೆ? ನನ್ನ ಕೈಯಲ್ಲಿ ಆಗದೆ ಹೋದ ಪಕ್ಷದಲ್ಲಿ ಹೆಣ್ಣು ಮಕ್ಕಳಂತೆ ಸೀರೆ ನಿಂತು ಬೆಳಗುತ್ತಿರುವಂತಹ ಆ ಸೂರ್ಯಚಂದ್ರನಿಗೂ ಗ್ರಹಣ ಹಿಡಿಯುತ್ತದಂತೆ. ದೇದೀಪ್ಯಮಾನವಾಗಿ ಬೆಳಗುವಂತಹ ದೀಪಕ್ಕೆ ಮಸಿಯನ್ನು ಹಡರುತ್ತದಂತೆ. ಸುಜ್ಞಾನಿಗಳು ಆ ಮಸಿಯನ್ನು ತೊಡೆದು ಹಾಕಿದಾಗ
ಗ್ರಹಣ ಕಳೆದಂತಹ ಸೂರ್ಯ ಚಂದ್ರಾದಿನ ಉಪಾಧಿಯಲ್ಲೇ ಆ ಪ್ರಭೆ ಕಂಗಿಡಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅತ್ಯುನ್ನತ ಸ್ಥಿತಿ ಪತನ ಹೇತು. ಅತ್ಯುನ್ನತವಾದಂತಹ ಸ್ಥಿತಿಯನ್ನು ಏರಿದವ ಪತನ ಹೇತುಕವಾದಂತಹ ಕಾರ್ಯಕ್ಕೆ ಇಳಿಯಬಾರದು. ಹಾಗಾದರೆ ಆ ಇದೆ ನಿನ್ನ ಅಮಾತ್ಯರಾಗಿ ನಿನ್ನ ಮನಕ್ಕೆ ಕವಿದಿರುವಂತಹ ವಾದವನ್ನು ತೊಡೆಯುವುದಕ್ಕಾಗಿ ಮುಂದಡಿಯಿಟ್ಟರೆ ನನ್ನನ್ನ ಬಂದನೆಂದು ಅಳಿದೆಯ ಮನ ಹೇಳಿ ಎಂದು ಜರಿದೆಯ ನಿನ್ನ ಕಟ್ಟಿ ಹುಟ್ಟಿದವನ ನಿನ್ನ ಅಳಿಯನಾಗಿ ಬೆಳೆದವನು ಈ ನೆಲದ ಉಪ್ಪನ್ನ ಬಂಡ ಹುಟ್ಟವನ. ಹಾಗಾದರೆ ಉತ್ಪನ್ನದೊಳಗಿದೆ ದಾನವ ವೀರನಾಗಿ ಸಮರಾಂಗಣದಲ್ಲಿ ನನ್ನ ಶಿರವನ್ನಾದರೂ ತೆತ್ತಲ ನ್ಯಾಯ ಬಿಟ್ಟರು. ನಿನ್ನ ಶಕ್ತಿಯನ್ನು ನಮಗೆ ತಿಳಿದಿದೆ. ಇದು ಬಂಧನದ ಬೆಟ್ಟದಲ್ಲಿ ಸ್ವರವೀರ್ಯವನ್ನು ನೀಡಿದ್ದೇನೆ. ಜಯಶಾಲಿಯಾಗಿರುವ ನನ್ನೊಡೆಯನಾದಂತಹ ಶುಂಭಾಖ್ಯ ದಾನವ ಕುಲದ ವಿಭು ನಮ್ಮೆಲ್ಲರನ್ನೂ ಕಾಯಬೇಕಾದವ, ನಮ್ಮೆಲ್ಲರೂ ರಕ್ಷಿಸಬೇಕಾದವ. ಪರಿಪರಿಯಾಗಿ ಭಿನ್ನವಿಸಿಕೊಂಡೆ, ಆತನಿಗೆ ಅರ್ಥವಾಗಲಿಲ್ಲ. ನಾನಾಡಿದಂತ ಮಾತುಗಳೆಲ್ಲ ವ್ಯರ್ಥವಾಯಿತು. ಕೊನೆಗೆ ರಣೋತ್ಸಾಹವೇ ಸಾರ್ಥವಾಯಿತು. ನೆನೆದಿದ್ದೇನೆ ದೈತ್ಯರನ್ನು. ಯಾಕೆ ಈ ರಕ್ತಬೀಜನೋರ್ವನೇ ಆ ತಾಯಿಯ ಪದತಳಕ್ಕೆ ಸೇರುವುದಲ್ಲ, ಆಕೆಯ ಪದತಳಕ್ಕೆ ಸೇರುವಂತಹ ವಾಂಛೆಯುಳ್ಳವರೆಲ್ಲರೂ ನಮ್ಮೊಂದಿಗೆ ಕೋಟಿ ದೈತ್ಯರು ಕೂಡಿ ಬರಬೇಕು. ಧರಿಸಿದ ಶಸ್ತ್ರಾಸ್ತ್ರಗಳನ್ನು ಯಾಕೆ ಪ್ರೀತಿಯಿಂದಲೇ ಬಂದರೆ ಕರೆದುಕೊಂಡು ಹೋಗಬೇಕು. ರಣೋತ್ಸಾಹದಿಂದ ಕರೆದರೆ ಶಸ್ತ್ರವೇ ಬೇಕು. ಇಷ್ಟು ಸಾಕಾಗುವುದಿಲ್ಲ. ನಾನು ಹೋಗುವುದಿಲ್ಲಿಗೆ ಜಗದಾದಿ ಬಂದಿಯ ಪದತಳಕ್ಕೆ ಹೋಗುವಾಗ ರಥಾರೂಢನಾಗಿ ನಾನು ಹೋದರೆ ಆಕೆಯನ್ನು ಕರೆತರುವುದಕ್ಕೆ ಏನಾದರೂ ಬೇಕಲ್ಲ. ಸ್ವರ್ಣ ಮಣಿಮಯ ಖಚಿತವಾದಂತಹ ಸ್ವರ್ಣರಾದಂತಹ ಪಲ್ಲಕ್ಕಿಯನ್ನ ಸಿದ್ಧಗೊಳಿಸಿದ್ದೇನೆ. ಯಾಕೆ ಈ ಪಲ್ಲಕ್ಕೆ? ಪ್ರೀತಿಯಿಂದ ಬಂದರೆ, ಒಲಿದು ಬಂದರೆ ಆ ಪಲ್ಲಕ್ಕಿಯಲ್ಲಿ ಕರೆತರುತ್ತೇನೆ. ಒಲಿಯಲಿಲ್ಲ, ಒಪ್ಪಲಿಲ್ಲ. ಒಂದು ವೇಳೆ ನಾವು ಅರಿದೇನಾದರೆ ನನ್ನ ಹೆಣವಾದರೂ ಅದರಲ್ಲಿ ಪಲ್ತಿದ್ದಲ್ಲ. ಅದರಿಂದ ಸಮಯ ವಿಳಂಬಿಸುವುದಿಲ್ಲ. ತಾಯಿಯಡೆಗೆ ಏನಾಶ್ಚರ್ಯ. ಒಂದು ನಾನು ನಿಂತಹ ಸ್ಥಳ ಇದು ಕದಂಬವನವಲ್ಲವೇ? ಹೌದು ಹೌದು ಹೌದು, ಇದು ಕದಂಬವನವೇ ಸರಿ. ಇಂತಹ ವನವನ್ನು ದಾನವ ವೀರರಂತ ನಾವು ಕಂಡದ್ದಿಲ್ಲ ಎಂದು ಹೇಳುವುದಕ್ಕಿಲ್ಲ. ಬೇಕಾದಷ್ಟು ಕಾನೂನನ್ನು ಕಂಡಿದ್ದೇವೆ. ಈ ಹಿಂದೆಯೋ ಕದಂಬವನಕ್ಕೆ ಬಂದಿದ್ದೇವೆ. ಕದಂಬವನವನ್ನು ಕಂಡಿದ್ದೇನೆ. ರಾಕ್ಷಸರಿಗೂ ಇದರೊಳಗೆ ಬರುವುದಕ್ಕೆ ಅಂಜಿಕೆಯಾಗುತ್ತದೆ. ಹಾಗಾದರೆ ಇವತ್ತು ಕದಂಬವನ ವಿಶೇಷತೆ. ಆ ದಿನ ಮಧ್ಯಾಹ್ನದ, ಅದು ಕೂಡ ನಡು ಮಧ್ಯಾಹ್ನದ ಹೊತ್ತಿನಲ್ಲೋ ನಡು ರಾತ್ರಿಯ ತೆರದಲ್ಲೇ ಕಾರ್ಗತ್ತಲ ಕಾನನವಾಗಿತ್ತು. ಬೆಳಕಿನ ಕಿಂಡಿಯೊಂದು ಎಳ್ಳಿನದು ಅರಿದು ಬರುತ್ತಾ ಇರಲಿಲ್ಲ. ದಟ್ಟವಾದ ಕದಂಬವನವೇ, ಕದಂಬ ವೃಕ್ಷವೇ ಹೊಂದಿರುವಂತಹ ಕಾನನ. ಹಾಗಾದರೆ ಏನು ಕಾಣುತ್ತಾ ಇದ್ದೇನೆ, ಏನು ಕಾಣುತ್ತಾ ಇದ್ದೇನೆ? ರಕ್ತ ವರ್ಣದಿಂದ ವಿಕಸಿತವಾಗುತ್ತಾ ಇದೆ, ಕಂಗೊಳಿಸುತ್ತಾ ಇದೆ. ಕೋಟಿ ಸೂರ್ಯನ ಪ್ರಭೆಯೋ ಈ ಕಾನನದ ಮಧ್ಯೆ ಶೀತಲವಾಗಿ ಕಂಗೊಳಿಸುತ್ತಾ ಇದೆಯಲ್ಲ. ಏನನ್ನ ನೋಡುತ್ತಾ ಇದೆ? ಅದು ಏನನ್ನ ನೋಡುತ್ತಾ ಇದೆ? ಹುಲಿಯೊಂದು ಹುಲ್ಲೆಯೊಂದಿಗೆ ಆಟವಾಡುತ್ತಾ ಇದೆ. ಹುಲಿ ಮರಿಯೊಂದು ಹಸುವಿನ ಕಿಚ್ಚನಿಗೆ ಬಾಯನ್ನು ಹಾಕಿ ಸ್ತನ್ಯಪಾನವನ್ನ ಮಾಡ್ತಾ ಇದೆ. ಇತ್ತ ನೋಡಿದರೆ ಹಿಂಗುಸಿಯೊಂದು ಹಾವಿನೊಂದಿಗೆ ಸರಸವಾಡುತ್ತಾ ಇದೆ. ಅತ್ತ ನೋಡಿ ನವಿಲೊಂದು ಕರಿಬಿಚ್ಚಿ ಕುಣಿತಾ ಇದೆ. ಆ ನವಿಲಿನ ಕತ್ತಿನಲ್ಲೇ ನಾಗನೋರ್ವ ಆ ಜಡೆಯನ್ನು ಅಲ್ಲಾಡಿಸಿ
ಆ ನಾಟ್ಯಕ್ಕೆ ಸರಿಯಾಗಿ ಎಡೆಯನ್ನು ಆಡಿಸ್ತಾ ಇದ್ದಾರೆ. ಮೇಲಿನಿಂದ ನೋಡಿ ಅಂತೆ ಕಾಗೆ ಕೋಗಿಲೆಗಳು ಒಂದೇ ಊರಿನಿಂದ ಹಾರಿ ಹೋಗುತ್ತಾ ಇದೆ. ಪ್ರಾಣಿ ಪಕ್ಷಿಗಳು ಆತ್ಮರ ಮಾನುಷಂ ಮಂದಿಗೆ ಪ್ರಬಲವಾದಂತಹ ಪ್ರಾಣಿಗಳು ದುರ್ಬಲವಾದಂತಹ ಪ್ರಾಣಿಗಳನ್ನು ಇಂದು ಬದುಕುವುದು ಈ ಜೀವಿತದ ರೂಢಿ. ಹಾಗಾದರೆ ಲೋಕ ಪ್ರಾಣಿ ವೈರವನ್ನೇ ಮರೆತು ಪ್ರಾಣಿ ವರ್ಗಗಳು ಪಕ್ಷಿ ವರ್ಗಗಳು ಒಂದಾಗಿವೆ ಎಂದಾಗಿದ್ದಲ್ಲಿ ಇದಕ್ಕೆ ಕಾರಣವೇನು? ಇದು ಅಲ್ಲವೇ ದೇವೇ ಮಹಾತ್ಮೆ? ಕಿರಣವೊಂದು ಕಾಣುತ್ತಾ ಇದೆ. ಅತ್ತ ಕಡೆಯಿಂದ ಸುಶ್ರಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇದೆ. ಆ ಗಾಯನಕ್ಕೆ ಕಿವಿಯನ್ನು ಅಂತುಕೊಂಡು ಆಕೆ ಎಲ್ಲಿದ್ದಾಳೆ ಎಂದು ಹುಡುಕಿಕೊಂಡು ಬರುತ್ತಿರುವಂತಹ ಆ ಪರಿಮಳವನ್ನೇ ನಾಸಿಕಕ್ಕೆ ಸೆಳೆದುಕೊಂಡು ಬೆಳಕಿನ ಕಿರಣವನ್ನೇ ಅಂತುಕೊಂಡು ಮುಂದೆ
ಜಯ ಜಗದಂಬ ಜಯ ಜಯ ನೋಡಿದೆ 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 ಕೇವಲ ಕಣ್ಣಿನಿಂದ ನೋಡುವುದಕ್ಕಾಗುತ್ತದೆ. ಆಕೆಯ ಗಾಯನವನ್ನು ಆಲಿಸುವುದಕ್ಕಾಗುತ್ತದೆ. ಆಕೆಯ ಸೌಂದರ್ಯವನ್ನು ಕಂಡು ಮಾತು ಮುಖವಾಗುತ್ತಾ ಇದೆಯಾ? ಮುಖವಾಗುತ್ತಾ ಇದೆ ಮಾತು. ನೋಡಿದನು ಕಲೆಯ ಹೀಗೆ ಹೇಳುವಾಗ ರಕ್ತ ಬೀಜನ ಮನಸ್ಸು ಪ್ರಫುಲ್ಲಿತವಾಗುತ್ತಾ ಇದೆ ಎಂದು ತಿಳಿಯುವುದಿಲ್ಲ. ಖಂಡಿತ ಇಲ್ಲ. ಹೀಗಲ್ಲ ಇದರ ಅರ್ಥ. ನೋಡಿದನು ನೋಡಿ ಇದನು ಕಲಿ ರಕ್ತ ಬೀಜ. ನೀನು ಕಲಿಯುವುದಕ್ಕೆ ತುಂಬಾ ಇದೆ ರಕ್ತ ಬೀಜ. ನಮ್ಮನ್ನು ಕೇವಲ ನಾಯಿ ರೂಪವನ್ನು ಕಂಡು ತಿಳಿಯುವುದಲ್ಲ, ಶುಂಭನ ವಾಂಛೆಯನ್ನು ಅರುಹುವುದಲ್ಲ, ಪ್ರಕೃತಿಯ ವಿಪರೀತಗಳನ್ನು ಕಂಡು ನುಡಿಯುವುದಲ್ಲ, ನನ್ನನ್ನು ಅರಿಯುವುದಕ್ಕೆ ಸಹಸ್ರ ಚಕ್ಷುಗಳನ್ನು ನೋಡಿದನು ಕಲಿ ರಕ್ತ ಬೀಜ. ಯಾರನ್ನು ನೋಡಿದ್ದೇನೆ? ಶಿಲೆಯನ್ನು ನೋಡಿದ್ದೆ. ನೋಡಿಯಂತೆ ಆ ಸುವರ್ಣದ ಅಂದನ ಅಗ್ಗಸದಿಂದ ಅದರಿಂದ ಒಮ್ಮೆ ಕೆಳಗೆ ಮತ್ತೊಮ್ಮೆ ಮೇಲೆ ಕೆಳಗೆ ಕೆಳಗೆ ಯಾವ ಅರ್ಥ? ಸೃಷ್ಟಿ ಸ್ಥಿತಿ ಲಯಗಳು ನನ್ನ ಮುಷ್ಟಿಯಲ್ಲಿ ಎಂದರ್ಥವಲ್ಲ. ಹಾಗಾದರೆ ಈ ಶರೀರ ನೋಡಿದೆ. ನೋಡಿದ್ದು ಮಾತ್ರವಲ್ಲ, ರಕ್ತ ಮಾಂಸ ಎಲುಬುಗಳನ್ನು ಜಗಿಯುವ ಈ ಬಾಯಿ ಏನಾಶ್ಚರ್ಯ, ಏನಾಶ್ಚರ್ಯ! ತಾಯಿಯನ್ನು ಮಾತಾಡುತ್ತಾ ಮಾಡಿದೆವು ಮಾಡಿದೆವು ಈಕೆಯನ್ನು ಕಾಣ ಬರುವಾಗ ನನ್ನ ಕೈಯಲ್ಲಿರುವಂತಹ ತಾಯಿಯೇ ಕೆಳಗೆ ಬಿದ್ದು ಬರುತ್ತದೆ. ಏನಿದ ಅರ್ಥ? ತಾಯಿಯನ್ನು ಕಾಣುವಾಗ ಕಣ್ಣಾಡಿಯ ಅಗತ್ಯವಿದೆ ಅಲ್ಲ. ಸ್ವರ್ಣ ಕುಂಭದಿಂದ, ಸ್ವರ್ಣದ ಅಂದನದಿಂದ, ಪುಷ್ಪ ಮಾಲೆಗಳಿಂದ ಬಿಡೆ. ಹಾಗಾದರೆ ಆಕೆಯನ್ನು ನೋಡಿದೆ, ಕೊಂಡಾಡಿದೆ, ಮಾಡಿದೆ, ವಂದಿಸಿದೆ, ಶಿಲೆಯನ್ನು ಮಾಡಿದೆ. ಮಾಡಲಿದ್ದೆ ನಕಟ ನಕಟ ಎಲ್ಲವನ್ನು ಅರ್ಥವಿಸಿಕೊಂಡು ಮಾಡಲಿದ್ದೇನೆ. ಶುಂಭನ ಕೈಯಲ್ಲೇ ಭಾಷೆ ಇತ್ತು. ಆಕೆಯನ್ನು ಕರೆದು ಈ ಭಾಷೆ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಶುಂಭ ಮೂರ್ಖ ಎಂದು ಆಲೋಚಿಸಬೇಕು. ಸಾಧ್ಯವಿಲ್ಲ. ಮೂರು ಲೋಕದ ವಿದ್ವಾಂಸ ಆಕೆಗೆ ಆತನಿಗೆ ಈಕೆಯ ಮರ್ಮ ತಿಳಿದಿದೆ. ಹಾಗಾದರೆ ಸಾಯುಜ್ಯವನ್ನು ಆತನು ವಹಿಸುತ್ತಾನೆ ಎಂದಾಗಿದೆ. ಹಾಗಾದರೆ ಈಕೆಯ ಹೆಡೆಮರಿಯನ್ನು ಕಟ್ಟಿಯಲ್ಲೇ ಯಾವುದೇ ಸಾಧ್ಯವಿಲ್ಲ. ಶಕ್ತಿಗೆ ಒಲಿಯುವುದಲ್ಲ, ಭಕ್ತಿಗೆ ಒಲಿಯುವಂತ ಜಗನ್ಮಾತೆ. ಈ ಕೆಡೆಗೆ ಹೃದಯಾಂತರದ ಭಕ್ತಿ ಇದೆಯಲ್ಲ, ಭಕ್ತಿಯನ್ನು ಪ್ರದರ್ಶಿಸ್ತೇನೆ, ಹಾಡುತ್ತೇನೆ,
ಎದುರು ಬಂದು ನಿನ್ನ ಪದತಳಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದವ ಯಾರು ಬಂದೆಯ? ಯಾರು? ಈ ಜಗಕ್ಕೆ ಒಡೆಯನಾದಂತಹ ಶುಭಾಖ್ಯನ ಅಮಾತ್ಯನ ಆಕೆಯ ಅಪ್ಪನೆಯನ್ನು ಹಿಡಿದು ನಿನ್ನಡೆಗೆ ಬಂದಿದ್ದೇನೆ ತಾಯಿ. ಹಣ್ಣುಳ್ಳ ಮರವೇ ಹಕ್ಕಿಗೆ ಆಸರೆ, ಬೇರುಳ್ಳ ಮರವೇ ಹೂವಳ್ಳಿಗೆ ಆಸರೆ. ಯಾವ ರೀತಿ ಬಳ್ಳಿಯೊಂದು ಮರವನ್ನು ಆಂತುಕೊಂಡು ವಿಕಸಿಸಲು ಶಕ್ತಿಯಾದರೂ ಜಗತ್ತಿನ ಶ್ರೇಷ್ಠ ಮಾಯೆಯಾದರೂ ಹೆಣ್ಣಾಗಿ ಜನಿತರಾದರೂ ಎಂದಾಗಿದ್ದಲೇ ಆಕೆಗೆ ದೈಹಿಕ ಸಾಂಗತ್ಯಕ್ಕೂ ಆಕೆಯ ಪರಿಸರ ರಕ್ಷಿಸುವುದಕ್ಕೂ ಪುರುಷನವನ ಸಾಂಗತ್ಯ ಬೇಕು ತಾಯಿ. ಹಾಗಾದರೆ ನಿನಗೆ ಸಾಟಿಯೊಂದ ಸಾಂಗತ್ಯ ಯಾರು? ನಮ್ಮೊಡೆಯ ಸುಬ್ಬತ್ಯನನ್ನು ಬಿಟ್ಟರೆ ನಿನಗೆ ಅನ್ಯರಿಂದ ಅನ್ಯರಿಲ್ಲ. ಆಕೆಯನ್ನು ಬರಬೇಕು, ಒಲಿಯಬೇಕು, ವರಿಸಬೇಕು ತಾಯಿ, ವರಿಸಬೇಕು. ಕಾಂತಾರದಲ್ಲಿ ಶ್ರೀಗಂಧದ ಮರವೊಂದು ಬೆಳೆದು ನಿಂತ ಹಾಗೆ ನೀನು ಮತ್ತು ಸುಗ್ರೀವ ಆಡಿದೆ, ಕೊಂಡಾಡಿದೆ, ಪಾಡಿದೆ. ಸತ್ಯಬೀಜ, ನಿನ್ನ ಒಡೆಯನಾದಂತಹ ಶುಂಭಾಕ್ಯ ನನ್ನನ್ನು ವರಿಸ ಬಯಸಿದನೆ. ಖಂಡಿತ ನನ್ನನ್ನು ವರಿಸುವುದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಇದನ್ನು ಅರಿಯದಂತಹ ಹೆಡ್ಡನೇನು ಈ ರಕ್ತಬೀಜ, ಇದನ್ನು ಅರಿಯದಂತಹ ಹೆಡ್ಡನೇನು ಅಲ್ಲ. ಯಾವ ರೀತಿ ಬೆಳಕು ಹರಿದಾಗ ಬಳ್ಳಿ ಕಿಸಿರಿದು ದಕ್ಷಿಣಾಗತದಲ್ಲಿ ಹಾತುಕೊಂಡು ವಿಕಸಿಸಿದರು, ಯಾವ ರೀತಿ ಕಾರ್ಗತ್ತಲ ಕಾರಣದಲ್ಲಿ ಶುಭ್ರವೇ ಬೆಳಕನ್ನು ಹರಿದು ಬರುತ್ತದೆ. ಗಾಢಾಂಧಕಾರದ ಕೋಣೆಯಲ್ಲ ತುಣುಕು ದೀಪದ ಪ್ರಭೆಯೆಂದು ದಿವ್ಯಾಂಧಕಾರವನ್ನು ಬಡಿತೊಡಿಸಿದರು. ಅದೇ ರೀತಿ ರಕ್ತದಿಂದಲೇ ಇಂದು ಎಂದು ಕೊಯ್ದು ಹೋಗುತ್ತಾ ನಗರ ಕಾರ್ಗತ್ತಲೆ ಒಡೆಯಲಿದೆಯಮ್ಮ. ಬೆಳಕಿನ ಪ್ರಭೆಯಾದಂತ ನೀನು ನಮ್ಮದಾದಂತಹ ಶೋಣಿತಕ್ಕೆ ಬರಬೇಕು. ನಿನ್ನ ಬಲಕಾಲು ಬೇಕು ಅಂತ ಇಲ್ಲ. ಒಮ್ಮೆ ಎಡ ಕಾಲನ್ನು ಇಟ್ಟರೆ ಇಡೀ ಶೋಣಿತವೇ ಬೆಳಗುತ್ತದೆ. ರಕ್ತ ಮಾಂಸವನ್ನು ತಿಂದು ಬದುಕುವವರು, ಆಸರೆ ಪ್ರಪಂಚ ನಡೆಸುವವರು ಅವರು ಸಾತ್ವಿಕರಾಗಿದ್ದಾರೆ. ಆದ್ದರಿಂದ ಬರಬೇಕು, ನಿನ್ನನ್ನು ವರಿಸಬೇಕೆಂದು ಬಯಸಿದಂತಹ ಆ ಶುಭ ನಿನ್ನ ಕೈ ಹಿಡಿ ಎಂದು ಬೇಕಿದಾತ ನಿನ್ನ ಕಾಲು ಹಿಡಿತಾನಮ್ಮ. ಬರಬೇಕು ತಾನೆ, ಬರಬೇಕು, ಬರಬೇಕು. ಹೀಗೆ ಬಂದಂತಹ ಸುಗ್ರೀವನಲ್ಲಿ ನನ್ನ ವಿಚಾರದ ಬಗ್ಗೆ ಅರುಹಿದವನು ನಾನು. ಅದನ್ನು ಅರಿತಂತಹ ನಿನ್ನೊಡೆಯನಾದಂತಹ ಶುಂಭ ಅದಕ್ಕಾಗಿ ಬರಬೇಕಿತ್ತು, ಬರಲಿಲ್ಲ. ಅದರ ಬದಲಾಗಿ ಅಲ್ಪರಾದಂತಹ ನಿಮ್ಮೆಲ್ಲರನ್ನು ಕೊಟ್ಟ ನನ್ನ ಕೈಯಿಂದಲೇ ರಥ ಹೇಳಿಯಂತೆ ಅರಮನೆ ಒಳಗೆ ಕುಳಿತಿದ್ದಾನಲ್ಲ ನಿನ್ನ ಒಡೆಯನೊಬ್ಬ ಸಣ್ಣ. ರಕ್ತಬೀಜನೆಯೊಡನೆ ಯುದ್ಧವನ್ನು ನಡೆಸುವಾಗ ಶರೀರಕ್ಕೇನು ಆಯಾಸ, ಆತನ ಜೊತೆ ಕಾಲವನ್ನು ನಡೆಸುವುದಕ್ಕಾಗಿ
ಮೈಯನ್ನೇ ಆಲೋಗಿಸಿ ಮಾತೃಕೆಯನ್ನು ಸೃಷ್ಟಿಸುತ್ತೇವೆ. ಒಮ್ಮೆ ತಮ್ಮೇಲೆ ಮೈಯಲ್ಲಿ ಹೊಡೆದಾಟವನ್ನು ಮಾಡುತ್ತಾ ಇದ್ದೆ. ಮೈಯನ್ನು ಅಳುಗಿಸಿದಳು, ಸಮದ ಮಾತೃಕೆಯನ್ನೇ ಸೃಷ್ಟಿಸಿದಳು. ಇಂದ್ರಾಣಿ ಎಂಬುವರಂತೆ ಪುರುಷದಿಂದ ಎದ್ದೆ ನನ್ನ ಹಣೆಗೆ ಹೊಡೆದಿದ್ದಾಳೆ. ಎಡ ಕೈಯಿಂದ ಅಪ್ಪಿ ಹಿಡಿದಿದ್ದೆ ನೋಡಿದ್ದೇನೆ. ಏ ಮನೆ? ಯಾರು ನೀ? ವೇಷವೇ ನೀನು ಮೋಹಿನಿಯೋ? ಅಲ್ಲ, ಮೋಹಿನಿ ಆದರೆ ಇಲ್ಲಿ ಇರ್ಲಿಕ್ಕಿಲ್ಲ. ಮೋಹಿನಿ ಆತನ ಜೊತೆಯಲ್ಲಿ ಅಲ್ಲಿದ್ದ. ಹಾಗಾದರೆ ನೀನು ಯಾರು? ಆ ನಾರಾಯಣನ ಹೆಂಡತಿಯೇ? ವಾ ವಾ ವಾ. ನಾರಾಯಣನ ಹೇಳಿ, ಯಾರೇ ಆಗಿರದು ಒಂದು ಮಾಡಿದ್ದೇನು? ಬಿಟ್ಟದ್ದು ಸಿಕ್ಕಿದವರ ರಣದಂತೆ ಹೊಡೆಯುವುದಕ್ಕೂ ಮಾಡಿದ್ದೇನೆ. ಈ ವೇಷ ಬೇಕಿತ್ತ ನನಗೆ? ಬೇಕಿತ್ತ ನಿನಗೆ ಈ ವೇಷ? ಕೊನೆಯಲ್ಲಿ ಬರುವುದು, ವೇಷ ಕಟ್ಟುವುದು, ತಿರುಗುವುದು, ಯಾರ್ಯಾರ ಮಂಡೆಗೆ ಮತ್ತು ಕಳೆಯುವುದಲ್ಲ. ಪುರುಷದಿಂದ ಹೊಡೆದಿದ್ದಾನೆ, ಹಣೆಯಿಂದ ರಕ್ತ ಜಿನುಗುತ್ತಾ ಇದೆ. ಹಾಗಾದರೆ ಏನು? ವಿಧಾತನಿದ್ದಂತಹ ವರವರದ ನೆನಪಾಗುತ್ತಾ ಇದೆ. ನನ್ನ ಶರೀರದಿಂದ ಒಂದು ಬಿಟ್ಟು ರಕುತ ಭೂಮಿಗೆ ನಿಂತು ಎದ್ದಾಗಿದ್ದಲ್ಲೇ ಕೋಟಿ ರಕ್ತ ಬೀಜರು ಸೃಷ್ಟಿ. ವಿಧಾತನಿದ್ದಂತಹ ವರಬರ ಶೂನ್ಯಗೊಳಿಸುವುದೇ ಸಾಧ್ಯವಿಲ್ಲ. ಅಂತ ಕೈಯನ್ನು ಶೋಣಿತ ಕೈಯಲ್ಲಿ ಹೀರುವುದಕ್ಕಾಗಿ ಹೂವಿಗೆ ಉದ್ದವಾದ ನಾಲಿಗೆಯನ್ನು ಚಾಚಿ ರಕ್ತೇಶ್ವರಿ